ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಆರೋಗ್ಯ ಕಾಳಜಿಯ ಕಾರ್ಯಕ್ರಮ, ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಮಹಿಳೆಯರು ಆರೋಗ್ಯದ ಬಗ್ಗೆ ತೆಗೆದುಕೊಳ್ಳಬೇಕಾದ ಕಾಳಜಿಯ ಬಗ್ಗೆ ಇವತ್ತಿನ ಈ ಒಂದು ವಿಶೇಷ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಸಂಗೀತಲಕ್ಷ್ಮಿ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ಡಾಕ್ಟರ್ ಸಂಗೀತಲಕ್ಷ್ಮಿ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೀನಿ. ಡಾಕ್ಟರ್ ಸ್ವಾಗತ. ಡಾಕ್ಟರ್ ಸಂಗೀತಲಕ್ಷ್ಮಿ MJ ಅವರು ಏನೋಪಯ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ನರಿಂಗಾಣ, ಮಂಗಳೂರು, ಈ ಒಂದು ಸಂಸ್ಥೆಯಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು ಮತ್ತು ಆಸ್ಪತ್ರೆ ಏನೋಪಯ ಸಂಸ್ಥೆಯವರದು ನರಿಂಗಾಣದಲ್ಲಿ ಇರುವಂಥದ್ದು. ಈ ಸಂಸ್ಥೆಯ ಹಿರಿಯ ವೈದ್ಯರು ಮತ್ತು ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ನಾನು ಈಗಾಗಲೇ ಹೇಳಿದ ಹಾಗೆ ವಿಶ್ವ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವು ಮಹಿಳೆಯರ ಬೇರೆ ಬೇರೆ ಸಾಧನೆಯ ವಿಚಾರಗಳನ್ನು ನಾವು ಇವತ್ತಿನ ಮಾತುಕತೆ ಮಂಥನದಲ್ಲಿ ಇರುತ್ತೆ. ಅದರ ಜೊತೆಗೇ ಮಹಿಳೆಯರ ಆರೋಗ್ಯದ ಬಗ್ಗೆ, ಒಟ್ಟು ಜನರಲ್ ಆರೋಗ್ಯದ ಬಗ್ಗೆ ಕೂಡ ಇರಬೇಕಾದ ಮುನ್ನೆಚ್ಚರಿಕೆ, ಕಾಳಜಿಗಳ ಬಗ್ಗೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಸಂಗೀತಲಕ್ಷ್ಮಿ ಅವರು ಮಾತನಾಡಲಿಕ್ಕೆ ಇದ್ದಾರೆ. ನಾನು ಡಾಕ್ಟರ್ ನಿಮ್ಮನ್ನು ಈ ಒಂದು ಮಾತುಕತೆಗೆ ಆರಂಭಿಸುವ ಸಂದರ್ಭದಲ್ಲಿ ಮೊದಲಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವಂಥದ್ದು. ಇವತ್ತಿನ ಸ್ಥಿತಿಗತಿಯಲ್ಲಿ ಮಹಿಳೆಯರ ಒಂದು ಒತ್ತಡ ಅಥವಾ ಎಲ್ಲರೂ ಇವತ್ತು ಬ್ಯುಸಿಯಾದಂಥ ಶೆಡ್ಯೂಲಲ್ಲೇ ಇರುವವರು ಮತ್ತು ಪ್ರೊಫೆಷನ್, ನಾವು ಉದ್ಯೋಗ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಮಹಿಳೆ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರ ಒಂದು ಸ್ಥಿತಿಗತಿಯ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಇಂದಿನ ಕಾಲದ ಮಹಿಳೆಯರನ್ನು ಹೇಳುವ ಮುಂಚೆ ಒಂದು 10 ವರ್ಷದ ಹಿಂದಿನ ಸ್ಥಿತಿಯನ್ನು ನಾವು ನೆನಪು ಮಾಡಿಕೊಂಡ್ರೆ, ಒಂದು ಮಹಿಳೆ ಅಂತ ಹೇಳುವಾಗ ನಮಗೆ ನಮ್ಮ ಮನಸ್ಸಿಗೆ ಕಲ್ಪನೆಗೆ ಬರುವುದು ಮನೆ ಕೆಲಸ ಮಾಡುವಂಥದ್ದು ಅಥವಾ ಗೃಹಿಣಿ, ಸಂಪೂರ್ಣ ಪರಿಪೂರ್ಣ ಗೃಹಿಣಿ, ಮನೆ ಕೆಲಸ, ಅಡಿಗೆ, ನಮ್ಮ ತಾಯಿ, ಆ ಒಂದು ಜನರೇಷನ್ ಬಿಟ್ಟು ಇಂದಿನ ಕಾಲದ ಮಹಿಳೆ ಅಂತ ನೀವು ಹೇಗೆ ಕೇಳಿದ ಹಾಗೆ, ಸೊ ಇಂದಿನ ಕಾಲದ ಮಹಿಳೆ ಅಂತ ಆಲೋಚನೆ ಮಾಡುವಾಗ ಆ ಚಿತ್ರಣ ಬದಲಾಗಿದೆ. ಈಗ ಮಹಿಳೆ ಅಂದ್ರೆ ಖಾಲಿ ಮನೆಯ ಕೆಲಸ ಅಥವಾ ಮಕ್ಕಳು ಅನ್ನುವಂಥ ಚಿತ್ರಣ. ಈಗ ಲೇಡಿ ಅಂದ ತಕ್ಷಣ ನಮ್ಗೆ ಖಾಲಿ ಸೀರೆ ಉಟ್ಟ ಹೆಂಗಸಿನ ಕಲ್ಪನೆ ಮನಸ್ಸಿಗೆ ಬರುವುದಿಲ್ಲ. ಆದ್ರೆ ಈಗಿನ ಮಹಿಳೆ ಹೇಗಿದ್ದಾರೆ ಅಂತ ಹೇಳಿದ್ರೆ, ಮನೆ ಕೆಲಸ ಒಟ್ಟಿಗೆ ಸಂಸಾರ ಮತ್ತು ಉದ್ಯೋಗ. ಈಗ ಅಂದ್ರೆ ಬಹುಶಃ ಮೊದಲಿಗಿಂತಲೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ. ಇಂದಿನ ಮಹಿಳೆಯರು ಮನೆ ಕೆಲಸದೊಟ್ಟಿಗೂ ಉದ್ಯೋಗದ ಕೆಲಸವನ್ನು ಒಂದು ಪಾರ್ಟ್ ಆಫ್ ದಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ಆಗಿರೋದ್ರಿಂದ ಮಹಿಳೆಯರ ಆರೋಗ್ಯ ಹಾಗೂ ಅವರ ಜೀವನದ ಅಗತ್ಯತೆಗಳು, ಅವರ ಜೀವನದ ಸಮಸ್ಯೆಗಳು ಸಹ ಒಂದು ದಶಕದ ಹಿಂದಿಗೂ ಇವತ್ತಿಗೂ ಬದಲಾಗ್ತಾ ಇದೆ. ತುಂಬ ವ್ಯತ್ಯಾಸ ಕೂಡ ಆಗಿದೆ. ಅದೇ ಈಗ ನೀವು ಹೇಳಿದಾಗೆ ಮೊದಲು ಒಂದು ಹಳೆಯ ಕಾಲದಲ್ಲಿ ಅಥವಾ ಮತ್ತು ಇತ್ತೀಚಿನ ನೀವು ಹೇಳಿದಾಗೆ 10-15 ವರ್ಷಗಳ ಹಿಂದಿನ ತನಕ ಕೂಡ ಮಹಿಳೆಯರ ಅಥವಾ ಗೃಹಿಣಿಯರ ಬಹುಮುಖ್ಯವಾಗಿ ಅವರು ಉದ್ಯೋಗಕ್ಕೆ ಸೇರ್ಪಡೆ ಆಗುವಂಥದ್ದು ಕಡಿಮೆ ಪ್ರಮಾಣ ಇತ್ತು. ಇವತ್ತು ಎಲ್ಲರೂ ಕಲಿತಾರೆ, ಎಲ್ಲರಿಗೂ ಶಿಕ್ಷಣ ಇದೆ, ಹೆಣ್ಮಕ್ಳು ಕಲಿತಾರೆ ಮತ್ತು ಬೇರೆ ಬೇರೆ ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ನೀವು ಹೇಳಿದ ರೀತಿಯೇ ಮತ್ತು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಈ ರೀತಿ ಜವಾಬ್ದಾರಿಗಳು ಜಾಸ್ತಿ ಹೋದಾಗೆ ಆರೋಗ್ಯದ ಬಗ್ಗೆ ನೀವು ವೈದ್ಯರು ಹೇಳಬೇಕು. ಮಹಿಳೆಯರ ಹೆಣ್ಣಿನ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಕಡಿಮೆ ಆಗಿದೆಯೋ ಅಲ್ಲ, ಈ ಒಂದು ಬ್ಯುಸಿ ಅಥವಾ ಒತ್ತಡದ ಕಾರಣದಿಂದಾಗಿ ಅದಕ್ಕೆ ಗಮನ ಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಈಗ ಮಹಿಳೆ ಅನ್ನೋ ತಕ್ಷಣ ಈಗ ಈ ಕಾರ್ಯಕ್ರಮ ನೋಡುವವರು 2 ತಲೆಮಾರಿನ ಮಹಿಳೆಯರು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ವಿಷಯ ಹೇಳುವಾಗ ಇಬ್ಬರಿಗೂ ಅನ್ವಯ ಆಗುವ ಹಾಗೆ ಹೇಳಬೇಕಾಗ್ತದೆ. ಸೊ ಮೊದಲನಾಗಿ ಈಗ ಮನೆಯಲ್ಲಿ ಇರುವಂಥ ಗೃಹಿಣಿಯರ ಬಗ್ಗೆ ಹೇಳೋದಂತ ಹೇಳಿದರೆ, ಅವರ ಅಗತ್ಯತೆಗಳು ಅಥವಾ ಇವತ್ತಿನ ಸ್ಥಿತಿಗತಿ ಹೇಗೆ ಅಂತ ಹೇಳಿದ್ರೆ, ಹೆಚ್ಚಿನವರಿಗೆ ನಾನು ಈಗ ಪೇಷಂಟ್ಸ್ ನೋಡುವಾಗಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಮಹಿಳೆಯರೊಟ್ಟಿಗೆ ಸಂವಾದ ಮಾಡುವಾಗಲಿ ಹೆಚ್ಚಿನವ್ರು ಏನು ಹೇಳೋದು ಅಂತ ಹೇಳಿದರೆ, ನನಗೆ ಬೇಕಾದಷ್ಟು ಎಕ್ಸಸೈಸ್ ಸಿಗ್ತದೆ, ನಮಗೆ ಎಲ್ಲರಿಗಿಂತ ಜಾಸ್ತಿ ವ್ಯಾಯಾಮ ಸಿಗ್ತದೆ, ಬೇಕಾದಷ್ಟು ಕೆಲಸ ಮಾಡ್ತೇನೆ ಅನ್ನುವಂಥದ್ದು. ಆದರೆ ಇದೊಂದು ತಪ್ಪು ಕಲ್ಪನೆ. ನಾವು ಮತ್ತೆ ಆ ವಿಷಯಕ್ಕೆ ಬರುವ. ಅಂದರೆ ಹೌದು, ಅವರಿಗೆ ಪರಿಪೂರ್ಣ ಎಕ್ಸಸೈಸ್ ಸಿಗ್ತಾ ಇಲ್ಲ. ಇನ್ನು ತುಂಬಾ ಗಮನವಿಟ್ಟು ಮಹಿಳೆಯರು ಹೆಣ್ಮಕ್ಳು ಕೇಳಬೇಕಾದ ವಿಚಾರ. ಯಾಕಂತ ಹೇಳಿದ್ರೆ ಆರೋಗ್ಯದ ವಿಚಾರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳು
ಮಹಿಳೆಯರು ತಮ್ಮನ್ನು ತಾವು ಒಂದು ವಿಶೇಷವಾದ ಕಾನ್ಫಿಡೆನ್ಸ್ ಮೂಲಕ ಸಮರ್ಥನೆ ಮಾಡಿಕೊಳ್ಳುವಂಥದ್ದು. ನೀವು ಹೇಳಿದಾಗೆ ನಾನು ಮನೆಯಲ್ಲಿ ತುಂಬ ಕೆಲಸ ಮಾಡ್ತೇನಲ್ಲ, ತುಂಬ ಎಕ್ಸಸೈಸ್, ತುಂಬ ದೈಹಿಕ ಚಟುವಟಿಕೆ ಇರುತ್ತೆ ಅಂತ ಇಲ್ಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದು ಸರಿಯಲ್ಲ, ಅದು ತಪ್ಪು ಕಲ್ಪನೆ ಅಂತ. ಎಸ್ ಡಾಕ್ಟ್ರೆ. ಇನ್ನು ಈಗಿನ ಕಾಲದ ಗೃಹಿಣಿಯರು, ಕೆಲಸಕ್ಕೆ ಹೋಗುವಂಥ ಮಹಿಳೆಯರ ಬಗ್ಗೆ ಹೇಳೋದಂತ ಹೇಳಿದರೆ, ಅವರಿಗೆ ಮನೆ ಗೃಹಿಣಿ, ಸಂಪೂರ್ಣ ಗೃಹಿಣಿಯವರಿಗೆ ಶಾರೀರಿಕ ಕೆಲಸಗಳು ಜಾಸ್ತಿ. ಆದರೆ ಉದ್ಯೋಗಕ್ಕೆ ಹೋಗುವಂಥ ಮಹಿಳೆಯ ಒಂದು ಗುಂಪಿಗೆ ನಾವು ಗಮನಿಸಿದರೆ ಅವರಿಗೆ ಶಾರೀರಿಕ ಕೆಲಸಕ್ಕಿಂತ ಮಾನಸಿಕ ಒತ್ತಡ ಜಾಸ್ತಿ, ದೇಹಕ್ಕೆ ಕೆಲಸ ಕಮ್ಮಿ. ಮನೆಗೆ ಕೆಲಸದವ್ರನ್ನ ಇಟ್ಕೊಳ್ತಾರೆ ಅಥವಾ ಎಲ್ಲದಕ್ಕೂ ಆಯಗಳನ್ನು ಇರ್ತಾರೆ, ಮನೆ ಕೆಲಸಕ್ಕೆ ಹೆಲ್ಪರ್ಸ್ ಇರ್ತಾರೆ. ಬಟ್ ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಶಾರೀರಿಕ ಕೆಲಸಕ್ಕಿಂತ ಮಾನಸಿಕ ಕೆಲಸ ಜಾಸ್ತಿ. ಮಲ್ಟಿ ಟಾಸ್ಕಿಂಗ್, ತಲೆಯಲ್ಲೇ ಸುಮಾರು ವ್ಯವಹಾರಗಳನ್ನು ನೋಡಿಕೊಳ್ಬೇಕಾಗ್ತದೆ. ಅದರೊಟ್ಟಿಗೆ ಉದ್ಯೋಗದ ಸಮಸ್ಯೆಗಳು ಮತ್ತು ಅವರ ಉದ್ಯೋಗ, ಅವರ ಏನು ಪ್ರೊಫೆಷನ್ ಉಂಟ ಅದರಲ್ಲಿರುವಂತಹ ಒತ್ತಡಗಳು. ಸೊ ಇವರಿಗೆ ಮಾನಸಿಕ ವ್ಯಾಯಾಮ ಜಾಸ್ತಿ ಇರ್ತದೆ, ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ಬೋದು ಅಥವಾ ಮೆಂಟಲ್ ಎಕ್ಸಸೈಸ್ ಅಂತ ಇರ್ಬೋದು. ಸೊ ಇದು ಜಾಸ್ತಿ ಇರ್ತದೆ. ಹಾಗಾಗಿ ಮಹಿಳೆಯರು ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಜೀವನವನ್ನು ಕೊಂಡೋಗುವಂಥದ್ದು ಉಂಟಲ್ಲ, ಅದು ಒಂದು ದೊಡ್ಡ ಟಾಸ್ಕ್ ಇವತ್ತಿನ. ಈಗ ನೀವು ಹೇಳೋ ಪ್ರಕಾರ ಈಗ ಉದ್ಯೋಗದಲ್ಲಿ ಇರುವಂಥ ಮಹಿಳೆಗೆ ಅವರಿಗೆ ಏನು ಅವರು ಎದುರಿಸ್ತಾ ಇರುವಂಥ ಸವಾಲು ಅದರಲ್ಲಿ ಕೂಡ ಬಹುಮುಖ್ಯವಾಗಿ ಮಾನಸಿಕ ಒಂದು ಕಡೆ ನೀವು ಅದನ್ನು ಏನೋ ಒಂದು ಎಕ್ಸಸೈಸ್ ಅಂತ ಕೂಡ ಹೇಳ್ತೀರಿ, ಮತ್ತೊಂದು ಕಡೆ ಒತ್ತಡ ಅಂತ ಕೂಡ ಹೇಳ್ತೀರಿ. ಸೊ ಈ ಎರಡರನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾದಂಥ ಒಂದು ಸನ್ನಿವೇಶ ಇದೆ. ಅದು ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದು ಅದು ಹೇಗೆ, ಏನು, ಎಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ, ಅಥವಾ ಅದಂತ ಒಂದು ಪ್ರತಿಕೂಲ ಪರಿಣಾಮವಾಗಿ ಕಾಡ್ತಾ ಉಂಟಾ, ಹೇಗೆ? ಮಾನಸಿಕ ಒತ್ತಡ ಅಥವಾ ಮಾನಸಿಕ ವ್ಯಾಯಾಮ, ಇದನ್ನು ನಾವು ಇನ್ ಜನರಲ್ ಹೇಳಿದರೆ ಸ್ಟ್ರೆಸ್ ಅಂತ ಹೇಳ್ತೇವೆ, ಟೆನ್ಷನ್ ಅಂತ ಹೇಳ್ತಾರೆ. ಆಯ್ತಾ, ಇದನ್ನೀಗ ವೈದ್ಯಕೀಯವಾಗಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ, ಅಂದ್ರೆ ಮೆಡಿಕಲಿ ವಾಟ್ ಇಸ್ ಸ್ಟ್ರೆಸ್ ಅಥವಾ ಸ್ಟ್ರೆಸ್ ಯಾಕೆ ಬರ್ತದೆ ಅನ್ನೋಂಥದ್ದು ನಾವು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದ್ರೆ, ಎರಡು ಕಾರಣಗಳಿಂದಾಗಿ ಸ್ಟ್ರೆಸ್ ಬರ್ತದೆ. ಒಂದು ಬಾಹ್ಯ ಕಾರಣಗಳು, ಎಕ್ಸ್ಟರ್ನಲ್ ಕಾಸಸ್ ಅಂತ ಹೇಳ್ತೇವೆ. ಇನ್ನೊಂದು ಇಂಟರ್ನಲ್ ಕಾಸಸ್, ಅದಕ್ಕೆ ಬೇರೆ ಯಾರು ಹೊಣೆಗಾರರಲ್ಲ, ನಾವೇ ಹೊಣೆಗಾರರು. ಸೊ ಈ ಎಕ್ಸ್ಟರ್ನಲ್ ಕಾಸಸ್ ಅಥವಾ ಬಾಹ್ಯ ಕಾರಣಗಳು ಏನಂತ ಹೇಳಿದ್ರೆ, ಒಂದು ಜೀವನದ ಹಂತಗಳಲ್ಲಿ ಆಗುವಂಥ ಬದಲಾವಣೆ. ಹೇಗಂತ ಹೇಳಿದ್ರೆ, ಈ ಹೆಚ್ಚಾಗಿ ಮಹಿಳೆಯರಿಗೆ ಈ ಏನು ಅವರ ಫ್ಯಾಮಿಲಿ ಲೈಫ್ ಇದೊಂದು ಪೀಕ್ ಅಂತ ಹೇಳ್ತೇವೆ, ಅಂದರೆ ಅವರ ಜೀವನದ ಒಂದು ಉತ್ತಮ ಘಟ್ಟ ಅಂತೇಳಿ, ಅದು ಮತ್ತು ಅವರ ಕೆರಿಯರ್ ಪೀಕ್ ಅಂತ ಹೇಳ್ತೇವೆ. ಇದು ಎರಡು ಹೆಚ್ಚಾಗಿ ಒಟ್ಟೊಟ್ಟಿಗೆ ಬರ್ತದೆ. ಡಿಗ್ರಿ ಆದ ಕೂಡಲೇ ಮದುವೆ ಅಥವಾ ಅವರ ಮದುವೆಯಾಗಿ ಹೊಸ ಜಾಗ, ಹೊಸ ಊರು, ಹೊಸ ವಾತಾವರಣ ಅಥವಾ ಹೊಸ ಥರದ ಜನಗಳು, ಇದು ಮತ್ತು ಅವರ ಕೆರಿಯರ್ ಪೀಕ್, ಇದೆರಡು ಒಟ್ಟೊಟ್ಟಿಗೆ ಬರುವಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಸೊ ಲೈಫ್ ಚೇಂಜಸ್, ಲೈಫ್ ಸಿಚುವೇಶನ್ಸ್ ಚೇಂಜ್ ಆಗುವಂಥದ್ದು ಒಂದು ಬಾಹ್ಯ ಕಾರಣ. ಒಂದು ಕಡೆ ಆ ಸಂಸಾರದ ಏನು ಕಷ್ಟ ಸುಖಗಳನ್ನು ಮ್ಯಾನೇಜ್ ಮಾಡುವಂಥದ್ದು, ಇನ್ನೊಂದು ಕಡೆ ನೀವು ಹೇಳಿದಾಗೆ ಅವರೊಂದು ವೇಳೆ ಉದ್ಯೋಗ ಅಥವಾ ಕಲಿಕೆ ಇದರಲ್ಲಿದ್ದರೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಹೌದು. ಮತ್ತು ಇನ್ನೊಂದು ಅವ್ರ ಕೆಲಸಕ್ಕೆ ಹೋಗ್ತಾ ಇದ್ರೆ ಆ ಉದ್ಯೋಗದಲ್ಲಿ ಅಲ್ಲಿಯ ವಾತಾವರಣದ ಒತ್ತಡಗಳಿರ್ತದೆ. ಸೊ ಅದು ವರ್ಕ್ ರಿಲೇಟೆಡ್ ಸ್ಟ್ರೆಸ್. ಮತ್ತೆ ರಿಲೇಶನ್ಶಿಪ್ ಸ್ಟ್ರೆಸ್ ಅಂತ ಹೇಳಿ, ಅಂದ್ರೆ ಈ ಸಂಬಂಧಗಳನ್ನು ಒಂದು ಎಲ್ಲರನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ. ಈಗ ಹೆಚ್ಚಾಗಿ ಒಂದು ಜೋಕ್ ಉಂಟು ಹೇಳಿಗೆ, ಮನೆಯಲ್ಲಿ ಏನಾದ್ರು ಮಕ್ಕಳಿಗೆ ಏನಾದ್ರು ಬೇಕು ಅಂತಾದರೆ ಅಮ್ಮ ನನ್ನ ಕರೆದ್ರೆ ಅಮ್ಮ ಅದೆಲ್ಲಿ, ಅಮ್ಮ ಇದೆಲ್ಲಿ ಅಂತ ಕೇಳ್ತಾರೆ, ಅಥವಾ ಅದೆಲ್ಲಿ ಉಂಟು. ಅಪ್ಪನ ಹತ್ರ ಇದ್ರೆ ಒಂದೇ ಪ್ರಶ್ನೆ, ಅಮ್ಮ ಎಲ್ಲಿ ಅಂತೇಳಿ. ಸೊ ಈ ಸಂಬಂಧಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂಥದ್ದು ಒಂದು ಮಹಿಳೆಗಿರುವಂಥ ಒಂದು ಚಾಲೆಂಜ್. ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಕೆಲವು ಸಿಂಗಲ್ ಮದರ್ಸ್ ಇರ್ತಾರೆ ಅಥವಾ ಜೀವನದಲ್ಲಿ ಏನೋ ಕೆಟ್ಟ ಘಟನೆಗಳಾಗಿರ್ತದೆ. ಸೊ ಅವರಿಗೆ ಆರ್ಥಿಕ ಒಂದು ಒತ್ತಡ ಇರ್ತದೆ ಸಂಸಾರವನ್ನು ನಡೆಸಿಕೊಳ್ಳುವಂಥದ್ದು. ಸೊ ಇದು ಒಂದು ಸಮಸ್ಯೆ ಆಗಿರ್ತದೆ. ಇನ್ನೊಂದು ಮನೆಯಲ್ಲಿರುವಂಥ ಏನಾದರೂ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತದೆ. ಸೊ ಇದು ಬಾಹ್ಯ ಕಾರಣಗಳು, ಅಂದರೆ ತನ್ನನ್ನು ಬಿಟ್ಟು ಬಾಕಿಯವರಿಂದಾಗಿ ಅದನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರಿಂದಾಗಿ ಕೆಲವೊಮ್ಮೆ ಒತ್ತಡ ಆಗ್ತದೆ. ಆದರೆ ಇದು ಖಾಲಿ ಇಷ್ಟೇ, ನಾನು ಹೇಳಿದೊಂದು 4-5 ಅಷ್ಟೇ. ಆದರೆ ಇದಕ್ಕೆ ಆಚೆ ಏನು ಆಂತರಿಕ ಕಾರಣಗಳುಂಟಲ್ಲ, ಅದರ ಪಟ್ಟಿ ದೊಡ್ಡದುಂಟು ಅಲ್ವಾ. ಸೊ ಒಂದು ಪೆಸಿಮಿಸಮ್ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವು ಕೀಳರಿಮೆ ಇಟ್ಕೊಳ್ಳುವಂಥದ್ದು, ಇನ್ಫೀರಿಯಾರಿಟಿ ಟೈಪ್.
ಆಯಿತಾ. ಮತ್ತು ಇನ್ಎಬಿಲಿಟಿ ಟು ಎಕ್ಸೆಪ್ಟ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಮ್ಮೆ ನಾವು ಕೆಲಸದಲ್ಲಿ ಪ್ರಮೋಷನ್ ಅಂತ ಹೇಳ್ಬೋದು, ಅಥವಾ ನಮ್ಮಿಂದ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ, ಆದರೆ ಅಯ್ಯೋ ಟೆನ್ಷನ್ ಯಾರಿಗೆ ಬೇಕು ಅಂತ ಹೇಳಿ, ಜವಾಬ್ದಾರಿ ಬೇಡ ಅಂತ ಹೇಳಿ ನಮ್ಮನ್ನೇ ನಾವು ನಮ್ಮ ಏನು ಬೆಳವಣಿಗೆ ಉಂಟು ಅದನ್ನು ನಾವು ಕುಂಠಿತಗೊಳಿಸ್ತೇವೆ. ಇನ್ನೊಂದು, ಕೆಲವೊಮ್ಮೆ ನಮ್ಮಲ್ಲೇನೋ ತಪ್ಪುಗಳಿರ್ತದೆ, ಲೋಪದೋಷಗಳಿರ್ತದೆ, ಅದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಇದು ಕೆಲವು ಮಹಿಳೆಯರ ಸ್ವಭಾವ ಆಗಿರ್ತದೆ. ಅಂದರೆ ಗಂಡಸರಿಗೆ ಕಂಪೇರ್ ಮಾಡಿದರೆ ಹೆಂಗಸರಲ್ಲಿ ಸ್ವಲ್ಪ ಈ ಗುಣಗಳು ಜಾಸ್ತಿ ಇರ್ತದೆ. ಮತ್ತು ಅನ್ಸರ್ಟನಿಟಿ, ಯಾವಾಗ ಸಹ ಒಂದು ಅಸ್ಥಿರ ಭಾವನೆ, ಇವತ್ತು ಹೀಗೆ ಅಭದ್ರತೆ, ಆಯ್ತಾ, ನಾಳೆ ಏನಾಗ್ಬೋದು ಅನ್ನುವಂಥದ್ದು. ಮತ್ತು ಫ್ಲೆಕ್ಸಿಬಿಲಿಟಿ ಕಮ್ಮಿ ಇರುವಂಥದ್ದು. ಅಂದರೆ ಇಲ್ಲ ಇದು ಹೀಗೆ ಆಗ್ಬೇಕಂದ್ರೆ ಅದು ಹೀಗೆ ಆಗಲೇಬೇಕು, ರಿಜಿಡ್ ಆಗಿರುವಂಥದ್ದು. ಅಂದರೆ ನಾನು ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಪುರುಷರೇ ಸ್ವಲ್ಪ ಬೇಗ ಬಟ್ ಮಹಿಳೆಯರಲ್ಲಿ ಕೆಲವೊಮ್ಮೆ ಈ ರಿಜಿಡ್ ಮನೋಭಾವ ಇರೋದ್ರಿಂದ ಅದರಿಂದ ಅವರಿಗೆ ಸಮಸ್ಯೆಗಳು ಬರ್ತದೆ. ನಾನು ವೈದ್ಯಕೀಯವಾಗಿ ಹೇಳ್ತಾ ಇರೋದು, ಮೆಡಿಕಲಿ ಹೇಗೆ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಹೇಳಿ. ಮತ್ತು ಇನ್ನು ಕೆಲವರದು ಅಭ್ಯಾಸ ಏನಂತ ಹೇಳಿದರೆ ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಹೇಳಿ. ನಾವು ಹೊರ್ಗಿನವರನ್ನು ಎಷ್ಟು ಬೇಕಾದ್ರೂ ಹೊಗಳ್ತೇವೆ, ನಿಮ್ಮ ಬಗ್ಗೆ ನೀವೇ ಒಂದು 4 ಒಳ್ಳೆ ಮಾತು ಹೇಳಿ ಅಂತ ಹೇಳಿದರೆ ನಾವು ಲೆಕ್ಕ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಏನು ಹೇಳಬೇಕು, ಹೇಳ್ಬೇಕಾ ಬೇಡವಾ. ಆದರೆ ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳಿ ಅಂತ ಹೇಳಿದರೆ ಪಟ್ಟಿರ್ತದೆ ನಮ್ಮ ಹತ್ರ, ಆಯಿತಾ, ನಾನು ಅದು ಸರಿಲ್ಲ, ಇದು ಸರಿಲ್ಲ, ಅದು ಮಾಡಬೇಕು, ಇದು ಮಾಡಲಿಲ್ಲ. ಸೊ ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಹೇಳಿ ನಮ್ಮನ್ನು ನಾವು ನಮ್ಮ ಬಿಂಬಿಸಿಕೊಳ್ಳುವಂಥದ್ದು. ಇವೊಂದು ನಮ್ಮಲ್ಲಿ ಅನೇಕ ಧನಾತ್ಮಕ ವಿಚಾರಗಳಿದ್ದರೂ ಕೂಡ ನಾವು ಹೊರಗಿನ ಜಗತ್ತಿಗೆ ಅಥವಾ ಹೊರಗಿನವರಿಗೆ ಅಥವಾ ಮನೆಯಲ್ಲೇ ಇತರರಿಗೆ ನಾವು ಮಾತನಾಡಲಿಕ್ಕೋ ಇದು ಮಾಡುವಾಗ ನಾವು ಬರೀ ಋಣಾತ್ಮಕ ವಿಚಾರಗಳನ್ನೇ ನಮ್ಮ ಬಗ್ಗೆ ನಾವು ಪಿಟಿ ಹಾಗೆ. ಮತ್ತು ಇನ್ನು ಕೆಲವರಿಗೆ ಪರ್ಫೆಕ್ಷನಿಸ್ಟ್ ಇರ್ತಾರೆ, ಕೆಲವು ಮಹಿಳೆಯರು ಇರ್ತಾರೆ. ಅದು ಹೀಗೆ ಆಗಬೇಕಂದ್ರೆ ರಿಜಿಡ್ನೆಸ್ ಅಲ್ಲ, ಪರ್ಫೆಕ್ಷನಿಸಮ್ ಅನ್ನು ಇನ್ನೊಂದು ವಿಧ ಇರ್ತದೆ. ಅದು ಕರೆಕ್ಟ್ ಆಗಬೇಕು, ಅದು ಮಿಸ್ಟೇಕ್ ಆಗದಿದ್ದರೆ ಚೂರು ಮಿಸ್ಟೇಕ್ ಆದರೂ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಇದು ಮನೆಯಲ್ಲಿ ಕೆಲವೊಮ್ಮೆ ಅತ್ತೆ ಸೊಸೆ ಸಂಬಂಧಗಳಲ್ಲಿ ಅಥವಾ ವ್ಯವಹಾರದಲ್ಲಿ ಆರಂಭಿಸಿ ವೃತ್ತಿಯ ತನಕ ಅದು ಅವರಿಂದ ಕೆಳ ಹಂತದಲ್ಲಿರುವಂಥ ಉದ್ಯೋಗದಲ್ಲಿದ್ದವರು, ಅದು ಇವರು ಹೇಳಿದಾಗೆ ಆಗದಿದ್ದರೆ ಅವರಿಗೆ ಅದನ್ನು ಸ್ವೀಕರಿಸಲಿಕ್ಕೆ ಆಗುತ್ತೆ. ಸೊ ಪರ್ಫೆಕ್ಷನಿಸಮ್ ಸಹ ಮಹಿಳೆಯರಲ್ಲಿ ಒಂದು ಪ್ರಾಬ್ಲಮ್ ಆಗ್ತದೆ. ಸೊ ನಾನು ಹೇಳಿದಾಗ ಈ ಬಾಹ್ಯ ಕಾರಣಗಳು ಕೆಲವು, ಆದರೆ ನಾವೇ ಸೃಷ್ಟಿ ಮಾಡಿಕೊಂಡಂತಹ ಆಂತರಿಕ ಕಾರಣ ಅನೇಕ. ಇದರಿಂದವೇ ಇಂದಿನ ಮಹಿಳೆಯರು ಜಾಸ್ತಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದೇ ನಾವು ಡಾಕ್ಟರ್ ಆಗ ನೀವು ಮಾತನಾಡುವಾಗ ಕೆಲವು ಸ್ವಯಂ ಆಗಿ ನಾವು ಸೃಷ್ಟಿ ಮಾಡಿಕೊಂಡಿರುವ ಕಾರಣಗಳಿಂದಾಗಿ ಮಹಿಳೆಗೆ ಒಂದಷ್ಟು ಒತ್ತಡಗಳು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರಿ. ಎಸ್, ಈಗ ನಾವು ಈ ಮಾತುಕತೆಯನ್ನು ಮುಂದಕ್ಕೆ ಕೊಂಡೊಯ್ಯುವಾಗ ನಾವು ಏನೆಲ್ಲ ಪರಿಹಾರಗಳು, ಏನು ಮಾಡಬೇಕು, ಮತ್ತು ಯಾಕಂತ ಹೇಳಿದ್ರೆ ನೀವು ಆಗ ವಿಚಾರವನ್ನು ಕೂಡ ಇಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಿದಿರಿ. ಒಂದು ಮಹಿಳೆಯ ವೃತ್ತಿ ಜೀವನದ ಒಂದು ಉತ್ತುಂಗದ ಪೀಕ್, ಮತ್ತೊಂದು ಫ್ಯಾಮಿಲಿ ಲೈಫ್ನ ಒಂದು ಪೀಕ್ ಅವಧಿ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಬೇರೆ ಯಾವುದಕ್ಕೂ ಗಮನ ಕೊಡಲಿಕ್ಕೆ ಆಗುವುದಿಲ್ಲ ಅಂತ. ಎಸ್, ಇದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಈ ವಿಚಾರವನ್ನು ಕೂಡ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ, ಮತ್ತು ಮಹಿಳೆಯರು ಯಾವ ರೀತಿ ಕಾಳಜಿಯನ್ನು ವಹಿಸಿಕೊಳ್ಬೇಕಂತ ಆರೋಗ್ಯದ ನೆಲೆಯಲ್ಲಿ. ಎಸ್ ಡಾಕ್ಟ್ರೆ, ಈಗ ಇಷ್ಟು ದೊಡ್ಡ ಪಟ್ಟಿಗೆ ಇರುವಂಥ ಒಂದೇ ಒಂದು ಸುಲಭ ಪರಿಹಾರ ಏನಂತ ಹೇಳಿದರೆ, ನೀವು ಈ ಕಾರ್ಯಕ್ರಮದ ಹೆಸರಲ್ಲಿ ಹೇಳಿರಿ ಆರೋಗ್ಯ ಕಾಳಜಿ ಅಂತ ಹೇಳಿ. ಸೊ ಆರೋಗ್ಯ ಕಾಳಜಿ ಜೊತೆಗೆ ತನ್ನ ಸೆಲ್ಫ್ ಕಾಳಜಿ, ಅಂದರೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಉಂಟಲ್ಲ, ಅದು ಪ್ರತಿ ಮಹಿಳೆಯಲ್ಲಿ ಬಂದರೆ ಬಹುಶಃ ಈ ಎಲ್ಲ ಸಮಸ್ಯೆಗಳಿಗೂ ಒಂದೇ ಕ್ಷಣದಲ್ಲಿ ಪರಿಹಾರ ಸಿಗ್ತದೆ. ಅಷ್ಟು ಸುಲಭ ಪರಿಹಾರ ಸಾಧ್ಯ ಇದೆ. ಈ ಸೆಲ್ಫ್ ಪಿಟಿಗಿಂತ ಅಯ್ಯೋ ನನಗೆ ಅಷ್ಟು ಸಮಸ್ಯೆ ಉಂಟು ಅಥವಾ ಇಷ್ಟು ಇದು ಉಂಟು, ನಾನು ಹೆಚ್ಚಾಗಿ ಎಲ್ಲರಲ್ಲಿ ಹೇಳುವಂಥದ್ದು, ಮಹಿಳೆಯಾಗಿ ನಮಗೆ ಇರುವಂಥ ಯಾವೆಲ್ಲ ಜವಾಬ್ದಾರಿಗಳುಂಟು, ಅಥವಾ ಕೆಲಸ ಅಥವಾ ಗಂಡ ಮಕ್ಕಳು ಸಂಸಾರ, ಇದರಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸಿ ಪ್ರಾಬ್ಲಮ್ಸ್ ಕೆನಾಟ್ ಬಿ ಚೇಂಜ್ಡ್. ಅದನ್ನು ನಾವು ತಪ್ಪಿಸಿ ಹೋಗ್ಲಿಕ್ಕೂ ಆಗೋದಿಲ್ಲ, ನಾವು ಎಸ್ಕೇಪ್ ಮಾಡಲಿಕ್ಕೂ ಆಗೋದಿಲ್ಲ, ಅದು ಇರ್ತದೆ. ಆದರೆ ಮಹಿಳೆಯಾಗಿ ನಾವು ಅದನ್ನು ಎದುರಿಸಲಿಕ್ಕೆ ನಾವು ನಮ್ಮ ತಯಾರಿಯನ್ನು ಮಾಡಬೇಕು. ನಾವು ಯಾವಾಗ ನಮ್ಮನ್ನು ಪ್ರಿಪ್ರೇಷನ್ ಮಾಡ್ತೇವೆ ಆಗ ಯಾವುದೇ ಸಮಸ್ಯೆಗಳು ಸಮಸ್ಯೆಯಾಗಿ ನಮ್ಗೆ ಅನಿಸುವುದಿಲ್ಲ. ಸೊ ಹಾಗೆ ಹೇಳಿದಾಗೆ ಸೆಲ್ಫ್ ಲವ್ ಅಥವಾ ಸ್ವಯಂ ಕಾಳಜಿಯನ್ನು ನಾವು ಬೆಳೆಸಿಕೊಂಡ್ರೆ ಆಗ ಎಲ್ಲ ಯಾವುದು ನೆಗೆಟಿವ್ ಟಾಕಿಂಗ್ ಇರ್ಬೋದು, ಅಥವಾ ಇನ್ಫೀರಿಯಾರಿಟಿ ಇರ್ಬೋದು, ಅಥವಾ
ಏನೆಲ್ಲ ಪ್ರಾಬ್ಲಮ್ಸ್ ಇರ್ತದೆ, ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಅಥವಾ ಹೊರಗಿನ ಎಲ್ಲ ಇದೆಲ್ಲವೂ ಏನು ಕರಗಿ ಹೋಗ್ತದೆ. ಇದನ್ನು ನಾವು ಸುಲಭವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮೂಲಕ ಮಾಡಿಕೊಳ್ಬಹುದು. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಹೌದು. ಏನು ಮಾಡಬೇಕು? ಮಹಿಳೆಯರಿಗೆ ತುಂಬ ಬ್ಯುಸಿ ಇರ್ತಾರೆ. ಆಯ್ತಾ, ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವಿಧಾನಗಳಲ್ಲಿ ನಾವು ಹೆಚ್ಚಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕಂತ ಇರೋದಿಲ್ಲ. ನಾನು ಅಲ್ಲಿಗೆ ಬರೋದಕ್ಕಿಂತ ಮೊದಲು ನೀವು ಆವಾಗ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಮಹಿಳೆಯರಲ್ಲಿ ಸಾಮಾನ್ಯವಾಗಿರುವಂಥ ನಂಬಿಕೆ ಗೃಹಿಣಿಯರಲ್ಲಿ, ನಾನು ಮನೆಯಲ್ಲಿ ತುಂಬ ಕೆಲಸ ಮಾಡ್ತೇನೆ, ಹಾಗಾಗಿ ನನಗೇನು ದೈಹಿಕ ಚಟುವಟಿಕೆ ಪ್ರತ್ಯೇಕ ಅಥವಾ ಪ್ರತ್ಯೇಕ ಎಕ್ಸಸೈಸ್, ಪ್ರತ್ಯೇಕ ವ್ಯಾಯಾಮ ಬೇಡ ಅಂತ. ನೀವು ಅದು ತಪ್ಪು ಕಲ್ಪನೆ ಅಂತ ಹೇಳಿದ್ರಿ, ಟ್ಯಾಬು ಅಂತ. ಎಸ್, ಅದು ಯಾಕೆ ತಪ್ಪು ಕಲ್ಪನೆ ಅಂತ ಹೇಳಿ ನಾವು ಮತ್ತೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬರುವ. ಇಲ್ಲಿ ಮಹಿಳೆಯರಿಗೆ ಒಂದು ಪ್ರಶ್ನೆ. ಈಗ ನಾವು ಹೆಚ್ಚಾಗಿ ಹೇಳಿಕೊಳ್ತೇವೆ, ನನಗೆ ಸಿಕ್ಕಾಪಟ್ಟೆ ವ್ಯಾಯಾಮ ಸಿಗ್ತದೆ, ನಾವು ಮನೆಯಲ್ಲೇ ಕೆಲಸ ಮಾಡ್ತೇವೆ, ವಾಕಿಂಗ್ ಹೋಗಿ ಹೇಳಿದ್ರೆ ಮನೆಯಲ್ಲೇ ನಾನು ತುಂಬ ನಡೀತೇನೆ, ಅಲ್ಲಿಂದ ಇಲ್ಲಿಗೆ ನಂದು ಅಲ್ಲಿಯೇ ವಾಕಿಂಗ್ ಆಗ್ತದೆ, ಮನೆಯಲ್ಲೆಲ್ಲ ಅಡಿಗೆ ಮಾಡ್ತೇನೆ, ಕೆಲಸ ಮಾಡ್ತೇನೆ ಅಂತ ಹೇಳ್ತೇವೆ. ಈಗ ನಾನು ಕೇಳುವಂಥ ಒಂದು ಸುಲಭ ಪ್ರಶ್ನೆ, ವ್ಯಾಯಾಮ ಮಾಡುವ ಉದ್ದೇಶ ಅಂತ ಹೇಳಿದ್ರೆ ನಮ್ಗೆ ಆರೋಗ್ಯ ಸಿಕ್ಲಿಕ್ಕೆ ಅಂತೇಳಿ. ಸೊ ಈಗ ನೀವು ಮನೆ ಕೆಲಸ ಮಾಡಿದ್ದು ವ್ಯಾಯಾಮ ಹೌದು ಅಂತಾದ್ರೆ ಅದು ಮಾಡಿದ ವ್ಯಾಯಾಮದಿಂದ ನಮ್ಗೆ ಆರೋಗ್ಯ ಜಾಸ್ತಿ ಆಗಿರ್ಬೇಕು. ಆದ್ರೆ ಒಂದು 40-50 ದಾಟಿದ ನಂತರ ಎರಡು ಪ್ರಮುಖ ಸಮಸ್ಯೆಗಳು ಮಹಿಳೆಯರಿಗೆ ಬರುವುದು. ಒಂದು ಮೊಣಗಂಟೆ ನೋವು, ಇನ್ನೊಂದು ಬೆನ್ನು ನೋವು. ಹೆಚ್ಚಿನವರು ಮಹಿಳೆಯರನ್ನು ನೋಡಿದ್ರೆ ಒಂದು ಸೊಂಟ ನೋವು ಅಂತ ಹೇಳ್ತಾರೆ, ಇಲ್ಲದ್ರೆ ಮೊಣಗಂಟೆ ನೋವು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಕೆಲಸ ಮಾಡಿ ಮಾಡಿ ಮನೆಯದು ಕೆಲಸ ಮಾಡಿ ಮಾಡಿ ಆಗ ಇನ್ನೊಂದು ಕಾರಣ ಕೊಡುವಂಥದ್ದು. ಸೊ ಇಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕಾದಂಥ ವಿಷಯ ಏನಂತ ಹೇಳಿದ್ರೆ, ನಮ್ಮ ಮನೆಯ ಯಾವುದೇ ಕೆಲಸಗಳಿರ್ಬೋದು, ಈಗ ಅಡಿಗೆ ಕೆಲಸ ಇರಲಿ, ಬಟ್ಟೆ ಒಗೆಯೋದಿರಲಿ, ನೆಲ ಒರೆಸೋದಿರಲಿ, ಅಥವಾ ಯಾವುದೇ ತೋಟದ ಕೆಲಸ ಇರಲಿ, ಇಲ್ಲಿ ನಮಗೆ ಜಾಸ್ತಿ ವ್ಯಾಯಾಮ ಸಿಗುವಂಥದ್ದು, ವ್ಯಾಯಾಮ ಅಂತ ಹೇಳೋದಿಲ್ಲ, ಅಲ್ಲಿ ಜಾಸ್ತಿ ಕೆಲಸ ನಮ್ಮ ದೇಹಕ್ಕೆ ಸಿಗುವಂಥದ್ದು ಬೆನ್ನಿಗೆ ಮತ್ತೆ ಮೊಣಕಾಲಿಗೆ. ಇಟ್ ಈಸ್ ಫೋಕಸ್ಡ್ ಆನ್ ಓನ್ಲಿ 2 parts ಆಫ್ ದಿ ಬಾಡಿ. ನಾವು ಈಗ ಬಗ್ಗಿನೆಲ್ಲ ಒರೆಸೋದಿಲ್ಲ, ಆದರೂ ಬಗ್ಗಿನೆಲ್ಲ ಒರೆಸುವಂಥದ್ದು ಅಥವಾ ಬಗ್ಗಿ ಮಾಡುವಂಥ ಕೆಲಸಗಳಲ್ಲಿ ಬೆನ್ನು ನಾವು ಉಪಯೋಗಿಸ್ತೇವೆ. ಇನ್ನೊಂದು ಜಾಸ್ತಿ ನಿಂತುಕೊಂಡಿದ್ರೆ ಮೊಣಗಂಟಿಗೆ ಬಾಡಿ ವೇಟ್ ಪ್ರೆಷರ್ ಬೀಳ್ತದೆ, ಅಥವಾ ಬಗ್ಗಿ ಕೆಲವರು ಮುಂಚಿನ ಕಾಲದಲ್ಲಿ ಕೂತ್ಕೊಂಡು ಅಡಿಗೆ ಮಾಡುವಂಥದ್ದು. ಸೊ ಅಲ್ಲಿಗೆ ಮೊಣಕಾಲಿಗೆ ಜಾಸ್ತಿ ಕೆಲಸ ಬೀಳ್ತದೆ. ಸೊ ಇಲ್ಲಿ ಇಡೀ ನಮ್ಮ ಜೀವನದ ಅವಧಿಯಲ್ಲಿ ಹೆಂಗಸರಿಗೆ ಈ 2 ಭಾಗಕ್ಕೆ ಮಾತ್ರ ಹೆಚ್ಚು ಶ್ರಮ ಬಿದ್ದಿರೋದ್ರಿಂದ ಅದು ಏನಾಗ್ತದೆ, ಅದು ಅದರಲ್ಲಿ ಅದು ಹೆಚ್ಚು ಕೆಲಸ ಬಿದ್ದಿರೋದ್ರಿಂದ ಅದು ಬಲ ಆಗ್ತಾ ಹೋಗ್ತಾ ಇಲ್ಲ, ಬಲವರ್ಧನೆ ಆಗೋದಿಲ್ಲ, ಅದು ಕ್ಷೀಣ ಆಗ್ತದೆ. ಅಂದ್ರೆ ಅದರ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಆ 2 ಪಾರ್ಟನ್ನು ಮಾತ್ರ ಇಟ್ಸ್ ಲೈಕ್ ಓವರ್ ಯೂಸಿಂಗ್. ನಾವು ಅದಕ್ಕೆ ಎಕ್ಸಸೈಸ್ ಕೊಡೋದಲ್ಲ, ಅದನ್ನು ನಾವು ಓವರ್ ಯೂಸ್ ಮಾಡ್ತಾ ಇರೋದು. ಗಾಡಿ ಹೋದಷ್ಟು ಹೋಗ್ಲಿ ಅಂತ ಹೇಳಿದಾಗೆ ನಾವು ಆ ಪಾರ್ಟಿಗೆ ಮಾತ್ರ ಕೆಲಸ ಕೊಡೋದ್ರಿಂದ ಅಲ್ಲಿ ಮಾತ್ರ ಸಮಸ್ಯೆಗಳು ಕಂಡು ಬರ್ತದೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ನಾವು ಎಕ್ಸಸೈಸ್ ಮಾಡ್ತಿದ್ದೇವೆ ಅನ್ನುವಂಥ ಒಂದು ಕಲ್ಪನೆಯಿಂದ ಹೊರಗೆ ಬರಬೇಕಾಗ್ತದೆ. ಅತಿಯಾದ ಎಕ್ಸಸೈಸ್ ಆದಾಗ ಕಾಣಿಸ್ತಾ ಉಂಟು. ಹೌದು, ಕಾಲು 2 ಭಾಗಕ್ಕೆ ಮಾತ್ರ. ಆದ್ರೆ ವ್ಯಾಯಾಮ ಅನ್ನುವಂಥದ್ದು ಪರಿಪೂರ್ಣ. ಯೋಗ ಮಾಡೋದ್ರಲ್ಲೂ ಇದು ಪರಿಪೂರ್ಣ ಅಂತ ಹೇಳಿದ್ರೆ ಇಡೀ ದೇಹಕ್ಕೆ ಸಿಗ್ಬೇಕು. ಯಾವಾಗ ಯಾವುದೇ ತರದ ವ್ಯಾಯಾಮಗಳು ಇಡೀ ದೇಹಕ್ಕೆ, ತಲೆಯಿಂದ ಬೆರಳಿನ ತನಕ ವ್ಯಾಯಾಮ ಸಿಕ್ಕಿದ್ರೆ ಮಾತ್ರ ಅದು ನಿಜವಾದ ವ್ಯಾಯಾಮ ಮತ್ತು ಇಡೀ ದೇಹಕ್ಕೆ ಮತ್ತು ಮನಸ್ಸಿಗೆ ಒಂದು ಆಹ್ಲಾದಕರವಾದಂತ ಇದಾಗುತ್ತೆ. ಅದರಿಂದ ಬೆನಿಫಿಟ್ ಉಂಟು. ಎಸ್, ಈಗ ಆರೋಗ್ಯ ಕಾಳಜಿಯ ವಿಷಯ ಸಂದರ್ಭದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ನಾವು ಜೋಡಿಸಿಕೊಂಡು ಮಾತನಾಡುವುದಿದ್ದರೆ ಏನು ಮಾಡಬೇಕು ಮಹಿಳೆಯರು? ಮುಖ್ಯವಾಗಿ ಈಗ ನಾನು ಹೇಳಿದ ಹಾಗೆ ಒಂದು ಸೆಲ್ಫ್ ಲವ್ ಅಥವಾ ಸೆಲ್ಫ್ ಕೇರ್, ಇದರಲ್ಲಿ ಮೇನ್ ಬರುವಂಥದ್ದು ರೋಗವನ್ನು ತಡೆಗಟ್ಟುವಿಕೆಯ ವಿಷಯದಲ್ಲಿ ಪ್ರಿವೆಂಟಿವ್ ಆಗಿ, ಅಂದರೆ ಕಾಯಿಲೆ ಬಂದ ನಂತರ ಏನು ಮಾಡುವ ಅನ್ನುವಂಥದ್ದು ಆಲೋಚನೆ ಮಾಡೋ ಬದಲು ಕಾಯಿಲೆ ಬರದ ಹಾಗೆ ಆರೋಗ್ಯವಾಗಿ ಹೇಗೆ ಇರಬೇಕು ಅನ್ನುವಂಥದ್ದು ಮಹಿಳೆಯರಲ್ಲಿ ಒಂದು ಮುಖ್ಯವಾಗಿ ಇರಬೇಕಾಗ್ತದೆ. ಹೆಚ್ಚಾಗಿ ಮಹಿಳೆಯರು ಇಲ್ಲ, ನಾನು ಕೆಲವರು ಬಂದವರಲ್ಲಿ ನೀವು ಟ್ರೀಟ್ಮೆಂಟ್ಸ್ ತಗೊಳ್ಳಿ ಅಥವಾ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ಳಿ, ಇಲ್ಲ ಮತ್ತೆ ಅಡಿಗೆ ಯಾರು ಮಾಡೋದು, ಮಕ್ಕಳನ್ನ ಯಾರು ಶಾಲೆಗೆ ಕಳಿಸೋದು, ಸೊ ಇಂಥ ನಾವು ನೆಪಗಳನ್ನು ಕೊಡ್ತಿದ್ದೇವೆ. ಬಟ್ ನೆಪ ಕೂಡ ಅದು ವಾಸ್ತವ ಕೂಡ ಹೌದು, ಅದನ್ನ ನಾನು ಬಿಟ್ಟು ಬನ್ನಿ ಅಂತ ಹೇಳುದಿಲ್ಲ. ಆದ್ರೆ 24 ಗಂಟೆಯಲ್ಲಿ ದಿನದಲ್ಲಿ 1 ಗಂಟೆ ಆದ್ರೂ ನಾವು ನಮ್ಗೆ ಇಟ್ಟುಕೊಳ್ಬೇಕಾಗ್ತದೆ. ದಟ್ ಇಸ್ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಎಷ್ಟು ಬ್ಯುಸಿ ಇರುವಂಥ ಮನುಷ್ಯನಿಗೂ ಮತ್ತು ಎಲ್ಲ ರೀತಿಯ ಡಾಕ್ಟರ್ಗಳು ಹೇಳುವಂಥ ವ್ಯಾಯಾಮ, ಇತರ ಚಟುವಟಿಕೆ, ಇತರ ಏನು ಕಲಾ ಪ್ರಕಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ವ್ಯಕ್ತಿಗೆ ಕೂಡ ಇರುವಂಥದ್ದು 24 ಗಂಟೆನೇ. ನಾವು ನಮ್ಮ ಸಮಯವನ್ನು ಯಾವ ರೀತಿಯಾಗಿ ಸರಿದೂಗಿಸ್ತೇವೆ ಅನ್ನುವಂಥದ್ದು ಇರುವಂಥದ್ದು. ಸೊ ಈ ದಿನದ 24 ಗಂಟೆಯಲ್ಲಿ 1 ಗಂಟೆನ ನಾವು ನಮಗೆ ಅಂತ ನಾವು ಬಿಟ್ರೆ
ಬಹುಶಃ ಈಗ ನಾವು ಫೋನ್ ಮಾತಾಡೋದು ಅಥವಾ ಬೇರೆ ಕೆಲಸದಲ್ಲಿ 1 ಗಂಟೆ ನಾವು ಹೇಗೋ ವೇಸ್ಟ್ ಮಾಡ್ತೇವೆ, ಅಥವಾ ಟಿವಿ ನೋಡೋದು ಅಥವಾ ಸೋಷಿಯಲ್ ಮೀಡಿಯಾ ನೋಡೋದು. ಟೈಮ್ ಮ್ಯಾನೇಜ್ ಮಾಡಿ ಒಂದು ಗಂಟೆ ಅವಧಿ ನಮಗೆ ನಾವು ಇಟ್ಟುಕೊಂಡ್ರೆ ಅದರಲ್ಲಿ ಬಹುಶಃ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಇದರಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ, ಒಂದು ವಾರಕ್ಕೆ ಒಂದು ಸಲ ತೈಲಾಭ್ಯಂಗ, ಎಣ್ಣೆಯಲ್ಲಿ ಇಡೀ ಮೈಗೆ ಎಣ್ಣೆ ಹಚ್ಚಬೇಕು, ಎಳ್ಳೆಣ್ಣೆ. ಯಾವುದು ನಾನು ಹಳೆ ಕಾಲದಲ್ಲಿ ಇದನ್ನು ಮಾಡ್ತಾ ಇದ್ದಾರಂತೆ ಅಲ್ವಾ? ನಾವು ಅದನ್ನೆಲ್ಲ ಬಿಟ್ಟು ಬಂದ ಹಾಗೆ ನಾವೀಗ ಸಮಸ್ಯೆಗಳಿಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ವಾರಕ್ಕೆ ಒಂದು ಸಲ ತೈಲಾಭ್ಯಂಗ, ಇಡೀ ಮೈಗೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆನ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಮತ್ತೆ ಬಿಸಿ ನೀರಿಂದ ಸ್ನಾನ ಮಾಡೋದ್ರಿಂದ ಇಡೀ ವಾರದ ಏನು ಶಾರೀರಿಕ ಸ್ಟ್ರೆಸ್ ಏನಿತ್ತು ಅಥವಾ ಮಾನಸಿಕ ಒತ್ತಡಗಳಿತ್ತು ಅದೆಲ್ಲ ಒಮ್ಮೆ ಆ ವಾರಕ್ಕೆ ವಾಶ್ ಔಟ್ ಆದಾಗೆ ಆಗ್ತದೆ. ಒಮ್ಮೆ ರಿಫ್ರೆಶಿಂಗ್ ಫೀಲಿಂಗ್ ಸಿಗ್ತದೆ. ಇದನ್ನು ನಿತ್ಯವಾಗಿ ಮಾಡಬೇಕು. ಒಮ್ಮೆ ಟೆನ್ಷನ್ ಆಯಿತು, ಡಾಕ್ಟರ್ ಹೇಳಿದ್ರು ಅಂತೇಳಿ ಒಂದು ಸಲ ಮಾಡಿ ಬಿಡುವಂಥದ್ದಲ್ಲ, ಅಥವಾ ವರ್ಷಕ್ಕೊಂದ್ಸಲ ದೀಪಾವಳಿಗೆ ಮಾಡುವಂಥದ್ದಲ್ಲ. ಪ್ರತಿ ವಾರ ಒಂದು ಎಣ್ಣೆ ಸ್ನಾನ ಮಾಡೋದ್ರಿಂದ ದೇಹಕ್ಕೆ ಆದಂಥ ಯಾವುದೇ ನೋವುಗಳಿರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ಅದು ನಿವಾರಣೆ ಆಗ್ತದೆ. ಎಣ್ಣೆ ಕಾರಣದಿಂದಾಗಿ ಅದು ಹೌದು, ಮಸಲ್ಗಳು ರಿಲ್ಯಾಕ್ಸ್ ಆಗ್ತದೆ ಎಣ್ಣೆಯಿಂದಾಗಿ, ಫ್ಲೆಕ್ಸಿಬಿಲಿಟಿ ಸಿಗ್ತದೆ. ಮತ್ತೆ ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ಒಮ್ಮೆ ಪೇನ್, ನೋವು, ದೇಹದ ನೋವುಗಳೇನು ಉಂಟು ಅದೆಲ್ಲ ನಿವಾರಣೆ ಆಗ್ತದೆ. ಸೊ ಒಂದು ಫುಲ್ ರಿಲ್ಯಾಕ್ಸ್ ಆದಾಗೆ ಆಗುತ್ತೆ. ಹೌದು, ಇಡೀ ಆ ವಾರದ ಒತ್ತಡ, ಇಡೀ ವಾರದ ಜಂಜಾಟ ಎಲ್ಲ ಎಳೆದು ಹೋಗುತ್ತೆ ಅಂತ ನೀವು ಹೇಳುವಂಥದ್ದು. ಮತ್ತೆ ಅತ್ಯಂತ ಸುಲಭವಾಗಿ ಸರಳವಾಗಿ ಎಲ್ಲರೂ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಒಂದು ಸಲಹೆ ಇದೆ. ಹೌದು. ಇನ್ನು ಆಹಾರದ ವಿಷಯಕ್ಕೆ ಬಂದರೆ, ನಾವು ಯಾವ ಡಾಕ್ಟ್ರಲ್ಲಿ ಹೋದ್ರೂ ಅಥವಾ ಎಲ್ರಿಗೂ ಗೊತ್ತಿದ್ದ ವಿಷಯ, ಆರೋಗ್ಯಕರ ಆಹಾರವನ್ನು ತಿನ್ನಿ, ಸೊಪ್ಪು ತರಕಾರಿಗಳನ್ನು ತಿನ್ನಿ, ಹಸಿ ತರಕಾರಿಗಳನ್ನು ತಿನ್ನಿ, ಮೊಳಕೆ ಕಾಳುಗಳು ತಿನ್ನಿ, ಹಣ್ಣುಗಳನ್ನು ಜಾಸ್ತಿ ತಿನ್ನಿ ಅಂತ ಎಲ್ಲರೂ ಹೇಳ್ತಾರೆ. ನಮಗೂ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಯಾವುದನ್ನು ತಿನ್ನಬಾರ್ದು ಅಂತಲೂ ಹೇಳ್ತಾರೆ. ಜಂಕ್ ಫುಡ್ ವಿಪರೀತವಾಗಿ ತಿನ್ನಬೇಡಿ, ವಿಪರೀತವಾಗಿ ಹೊರಗಡೆಯ ಫುಡ್ಗಳನ್ನು ತಿನ್ನಬೇಡಿ ಅಂತ ಕೂಡ ಹೇಳ್ತೀರಿ. ಹೌದು. ಆದರೆ ಈಗ ಹೆಚ್ಚಿನವರಿಗೆ ಇದನ್ನು ಪಾಲನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ದಿನ ಒಳ್ಳೆಯ ಆಹಾರವನ್ನು ಅಡಿಗೆ ಮಾಡೋದು ಅಥವಾ ಫ್ರೂಟ್ಸ್ ತಿನ್ನುವಂಥದ್ದು, ಮೊಳಕೆ ಬರೆಸೋದು ಈಗ ಹೆಚ್ಚಿನವರಿಗೆ ಕಷ್ಟ ಆಗುದಂತಿದ್ರೆ ಇದನ್ನು ಸಹ ವಾರಕ್ಕೊಂದು ಸಲ ಮಾಡಬಹುದು. ವಾರದಲ್ಲಿ ಒಂದು ದಿನ, ಯಾವುದಾದ್ರೂ ಒಂದು ದಿನ ಕೇವಲ ಹಣ್ಣುಗಳಲ್ಲಿ ಅಥವಾ ಹಸಿ ತರಕಾರಿ, ಬೇಯಿಸ್ಲಿಕ್ಕಿಲ್ಲ, ಹಸಿಯಾದ ಏನು ಹಣ್ಣು, ಸ್ಯಾಲೆಡ್ಸ್, ತರಕಾರಿಯ ಸ್ಪ್ರೌಟ್ಸ್ ಎಂತಾದ್ರೂ ಹಸಿ ವಾರದ ಒಂದು ದಿವಸ ತುಂಬಾ ಒಳ್ಳೆಯ ಒಂದು ಸಲಹೆ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಕೂಡ. ಹೌದು. ಆ ಒಂದು ದಿನ ಖಾಲಿ ಹಸಿ ಜ್ಯೂಸ್ಗಳಾಗ್ಬೋದು, ಸೂಪ್, ಇದು ಸ್ಯಾಲೆಡ್ಸ್ ಆಗಿ ಆಗ್ಬೋದು, ಅಥವಾ ತರಕಾರಿ ಎಂತ ಕ್ಯಾರೆಟ್, ಬೀಟ್ರೂಟ್, ಮುಳ್ಸೌತೆ, ಟೊಮೆಟೊ ಇದೆಲ್ಲ ನೀರುಳ್ಳಿ ಕಟ್ ಮಾಡಿ ತಿನ್ಬೋದು, ಹಣ್ಣುಗಳನ್ನು ತಿನ್ಬೋದು. ಡಾಕ್ಟ್ರೆ, ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ಈ ಅನ್ನ ತಿನ್ನುವ ಸಮಸ್ಯೆ ನಮಗೆ ಹೊಟ್ಟೆ ತುಂಬುದಿಲ್ಲ. ಇಲ್ಲ, ಇದೇ ನಾನು ಹೇಳಿ ಸೆಲ್ಫ್ ಕೇರ್ ಬರೋದು ವಿಷಯ ಅಲ್ಲಿ. ನಮ್ಗೆ ನಾವು ಆರೋಗ್ಯವಾಗಿ ಇರ್ಬೇಕನ್ನುವ ಯಾವಾಗ ನಮ್ಗೆ ಅದು ಅರಿವಾಗ್ತದ ಆಗ ಇದೆಲ್ಲ ನೆಪಗಳು ಹೋಗ್ತದೆ. ಆ ನೆಪವನ್ನು ಬಿಟ್ಟು ಸ್ವಲ್ಪ ಕಠಿಣವಾಗಿ ನಾವು ಮಾಡ್ಬೇಕಾಗತ್ತೆ, ಪಾಲಿಸಬೇಕಾಗತ್ತೆ. ಹೌದು. ಹಾಗೆ ನೋಡಿದ್ರೆ ಇದು ಸುಲಭ, ಬೇಯಿಸ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಟೈಮ್ ಬೇಕಾಗುದಿಲ್ಲ. ನಾನು ಸೀದಾ ಕಟ್ ಮಾಡ್ಬೋದು, ತಿನ್ಬೋದು. ಅದು ಕಟ್ ಮಾಡ್ಬೇಕಂತ ಸಿಲ್ಲ, ಹಣ್ಣುಗಳನ್ನು ಹಾಗೆ ತಿನ್ಬೋದು. ಸೊ ವಾರದಲ್ಲಿ ಕಿಚನ್ಗೆ ತರ ರೆಸ್ಟ್. ಉಳಿದವರ ನಾನು ಹೇಳುದಿಲ್ಲ, ಈಗ ಗಂಡ ಮಕ್ಕಳಿಗೆ ಬೇಕಾದ ಬೇಯಿಸಿ ಕೊಡ್ಬೋದು. ಆದ್ರೆ ಅವರಿಗೆ ವಾರದಲ್ಲಿ ಒಂದು ದಿನ ಖಾಲಿ ಹಸಿ ಆಹಾರಗಳನ್ನು ತಿನ್ನೋದ್ರಿಂದ ಆ ಇಡೀ ವಾರ ಏನು ಒಂದು ವೇಳೆ ಬೇಡದ್ದು ತಿಂದಿರ್ತಾರೆ, ಜಂಕ್ ಫುಡ್ ಇರಲಿ ಅಥವಾ ಪಿಜ್ಜಾ ಅದು ಏನು ಬೇಡ ತಿಂದಿರ್ತಾರೆ, ಅದೆಲ್ಲ ದೇಹದಲ್ಲಿ ಏನು ಕಶ್ಮಲವಾಗಿ ಅಂದರೆ ವೇಸ್ಟ್, ಇಟ್ಸ್ ಅ ಬಾಡಿ ಫುಡ್ ವೇಸ್ಟ್ ಅಂದರೆ ಅನ್ವಾಂಟೆಡ್ ಫುಡ್. ಸೊ ಅದು ನಮ್ಮ ದೇಹದಲ್ಲಿದ್ದದ್ದು ಈ ಹಸಿ ಆಹಾರ ತಿನ್ನೋದ್ರಿಂದ ಎಲ್ಲದು ಫ್ಲಶ್ ಔಟ್ ಆಗಿ ನಮ್ಮ ಇಡೀ ದೇಹವನ್ನೊಮ್ಮೆ ಪಾತ್ರ ತೊಳೆದಿಟ್ಟಾಗೆ ಕ್ಲೀನ್ ಆಗ್ತದೆ. ಸರ್ವಿಸ್ ಆದಾಗೆ, ವೆಹಿಕಲ್ಗೆ ಸರ್ವಿಸ್ ಮಾಡಿದಾಗೆ. ಹೌದು. ಸೊ ಇದು ಆಹಾರದ ವಿಷಯ. ಸೊ ಆದರೆ ಸಾಧ್ಯವಾದರೆ ದಿನ ಆರೋಗ್ಯಕರ ಆಹಾರ ತಿಂದರೆ ಅದು ಅತಿ ಉತ್ತಮ. ಸಾಧ್ಯವಾಗದಿದ್ದರೆ ಹೀಗೆ ವಾರಕ್ಕೊಂದ್ಸಲ ಆದರೂ ಒಂದು ಹಸಿ ಆಹಾರಗಳು, ಹಸಿ ಜ್ಯೂಸುಗಳು ಸೇವಿಸೋದ್ರಿಂದ ನಮ್ಮ ದೇಹವನ್ನು ಒಂದು ರೀಕಂಡೀಷನಿಂಗ್ ಆಗಿ ವಾರಕ್ಕೊಂದ್ಸಲ ಮಾಡಬಹುದು. ಇನ್ನು ಯೋಗ ಮಾಡೋದಿದ್ರೆ ಇದನ್ನು ನಾನು ಇಲ್ಲಿ ಮುಖ್ಯವಾಗಿ ಬರುವಂಥದ್ದು, ನಾನು ಇನ್ ಜನರಲ್ ಹೇಳುವಂಥದ್ದು, ಈಗ ನೀವು ಟಿ ವಿ ಚಾನೆಲ್ನವರೇ ಆದರೆ ಟಿ ವಿ ನೋಡಿ ನೀವು ಅಭ್ಯಾಸ ಮಾಡಿ. ಆದರೆ ಪ್ರಾಥಮಿಕ ಒಂದು ತರಬೇತಿ ಏನುಂಟು ಅದು ಡೈರೆಕ್ಟಾಗಿ
ತಗೊಳ್ಳಿ. ಒಬ್ಬ ತರಬೇತುದಾರನಿಂದ, ಒಳ್ಳೆ ಎಕ್ಸ್ಪರ್ಟ್ ಯೋಗ ಪಟುವಿನಿಂದ ನಾವು ಯೋಗವನ್ನು ಕಲಿಯಬೇಕು ಅನ್ನೋದು ಅಂದ್ರೆ ನೇರ ಗುರುವಿನ ಮುಖಾಂತರವೇ ಕಲ್ತುಕೊಂಡು ಅದರ ನಂತರ ಒಂದು ಬೇಸಿಕ್ ಶಿಕ್ಷಣ ಸಿಕ್ಕಿದ ನಂತರ ಮತ್ತೆ ಬೇಕಾದ್ರೆ ಟಿವಿ ನೋಡ್ಬೋದು ಅಥವಾ ಯೂಟ್ಯೂಬ್ ನೋಡಿಕೊಂಡು ಮಾಡಬಹುದು. ಆದರೆ ಆರಂಭಿಕ ಏನು ಕಲಿಕೆ ಉಂಟು ಯೋಗದ್ದು, ಅದು ಒಂದು ಗುರು ಮುಖಾಂತರವೇ ನುರಿತವರಿಂದವೇ ಅಭ್ಯಾಸ ಮಾಡಿದರೆ ಒಳ್ಳೆಯದು. ಇದರಲ್ಲೂ ಈಗ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಖಾಲಿ ಪ್ರಾಣಾಯಾಮಗಳನ್ನು ಮಾಡಿ ಕೆಲವು ಈಗ ಕಪಾಲಭಾತಿ, ಭಸ್ತ್ರಿಕಾ, ಅನುಲೋಮ ವಿಲೋಮ, ಭ್ರಾಮರಿ ಇದನ್ನು ಮಾಡೋದ್ರಿಂದವೇ ಶಾರೀರಿಕ ಶುದ್ಧಿಯೂ ಆಗ್ತದೆ. ಕಪಾಲಭಾತಿ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಮತ್ತು ಅನುಲೋಮ ವಿಲೋಮ ಭ್ರಾಮರಿಯಿಂದ ಮನಸ್ಸಿಗೂ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗ್ತದೆ. ಮತ್ತು ಕೆಲವು ಸೂಕ್ಷ್ಮ ವ್ಯಾಯಾಮಗಳು, ಶಿಥಿಲೀಕರಣ ವ್ಯಾಯಾಮ ಅಂತ ಇದೆ. ಹಾಗೂ ಕೆಲವು ಸುಲಭವಾದಂಥ ಆಸನಗಳಿಂದ ನಾವು ಒಂದು 20 ನಿಮಿಷ ನಿತ್ಯ ಯೋಗಾಭ್ಯಾಸ ಮಾಡಿದರೆ, ಪ್ರಾಣಾಯಾಮ ಮತ್ತು ಕೆಲವು ಒಂದು 3-4 ಆಸನಗಳನ್ನು ಅಭ್ಯಾಸ ಮಾಡಿದರೆ ನಿತ್ಯ ಆರೋಗ್ಯಕ್ಕೆ ಸಾಕಾಗ್ತದೆ. ಗಂಟೆಗಟ್ಟಲೆ ಮಾಡಬೇಕಾದಂತೆ ಅಗತ್ಯತೆ 20-25 ಅಥವಾ 30 ನಿಮಿಷ ತನಕ ಹೌದು ಮಾಡಿದ್ರು ಸಾಕು. ಹೌದು. ಹೀಗೆ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡಿದ್ರೆ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ, ಅಥವಾ ಒಬೆಸಿಟಿ ಅನ್ನುವಂಥದ್ದು ಬರುವುದಿಲ್ಲ, ಬೊಜ್ಜು ಬರುವುದಿಲ್ಲ, ಅಥವಾ BP, ಡಯಾಬಿಟಿಸ್ ಈ ಸಮಸ್ಯೆಗಳು ಬರುವುದಿಲ್ಲ. ಈ ಸಮಸ್ಯೆ ಬಂದ ನಂತರ ನಾವು ಮತ್ತೆ ಗಂಟೆಗಟ್ಟಲೆ ಸೂರ್ಯ ನಮಸ್ಕಾರಗಳು ಅದು ಇದು ಮಾಡಬೇಕಾಗ್ತದೆ. ಅದರ ಬದಲು ನಿತ್ಯ ನಾವು 20 ನಿಮಿಷ ಯೋಗಾಭ್ಯಾಸ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಖಂಡಿತವಾಗಿ ಬರುವುದಿಲ್ಲ, ಅಥವಾ ಅದು ಆರಂಭಿಕ ಸ್ಥಿತಿಯಲ್ಲಿದ್ದರೆ ಅಲ್ಲಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಎಸ್ ಡಾಕ್ಟ್ರೆ, ನಾವು ಸಾಕಷ್ಟು ವಿಚಾರಗಳನ್ನು ಈ ಒಂದು ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಹಿಳೆಯರು ತಮ್ಮ ಆರೋಗ್ಯವನ್ನು ಯಾವ ರೀತಿ ಜತನವಾಗಿ ಕಾಪಾಡುವ ವಿಚಾರವಾಗಿ ನೀವು ಅನೇಕ ವಿಚಾರಗಳನ್ನು ಹೇಳಿದರೆ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡಬೇಕಾಗಿದೆ. ನೀವು ಈ ಒಂದು ವಿಶ್ವ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ಮಾತಿನ ಸಂದೇಶ ಕೊಟ್ಟು ನಾವು ಈ ಒಂದು ಮಾತುಕತೆಯನ್ನು ಮುಗಿಸುವ. ಆಗಲೇ ಹೇಳಿದ ಹಾಗೆ ಮಹಿಳೆಯರು ಇವತ್ತಿನಿಂದಾದರೂ ಮಹಿಳಾ ದಿನಾಚರಣೆಯ ಒಂದು ನೆಪದಿಂದಾದರೂ ಇವತ್ತಿನಿಂದ ಸೆಲ್ಫ್ ಲವ್ ಅಥವಾ ಸ್ವಯಂ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದರೆ ನಾನು ಹೆಚ್ಚಾಗಿ ಹೇಳ್ತಾ ಇರ್ತೇನೆ, ಗಂಡಸರಿಗಾದರೂ ಆರೋಗ್ಯ ಸಮಸ್ಯೆ ಬಂದರೆ ಅವ್ರು ರಜೆ ಹಾಕಿ ಮನೆಯಲ್ಲಿ ಕೂತ್ಕೊಳ್ತಾರೆ, ನೀವು ಅಡಿಗೆ ಮಾಡಿ ಕೊಡ್ತೀರಿ. ಆದರೆ ನಿಮಗೆ ಆರೋಗ್ಯ ಸಮಸ್ಯೆ ಬಂದರೆ ಆಗ ಮತ್ತೆ ಅಡಿಗೆಯೂ ನಾವೇ ಮಾಡಬೇಕಾಗ್ತದೆ, ರೆಸ್ಟು ನಾವೇ ತೊಗೊಳ್ಬೇಕಾಗ್ತದೆ. ಹಾಗಾಗಿ ಆರೋಗ್ಯ ಸಮಸ್ಯೆ ಬರುವ ತನಕ ಕಾಯಬೇಡಿ, ಸ್ವಯಂ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ಆರೋಗ್ಯ ಬರದ ಹಾಗೆ, ಆರೋಗ್ಯದ ಸಮಸ್ಯೆಗಳು, ಕಾಯಿಲೆಗಳು ಬರದ ಹಾಗೆ ನೋಡಿಕೊಳ್ತಾ ಒಂದು ದೀರ್ಘ ಜೀವನವನ್ನು ಬಾಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ವೀಕ್ಷಕರೇ, ಮಹಿಳಾ ದಿನಾಚರಣೆಯ ನೆಪದಲ್ಲಿ ನಾವು ಇವತ್ತಿನ ಈ ಒಂದು ಮಾತುಕತೆ ಮತ್ತು ತುಂಬ ಒಳ್ಳೆಯ ಆಶಯ ಕೂಡ, ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ, ಮತ್ತು ಅದಕ್ಕೇನು ತುಂಬ ಖರ್ಚು ವೆಚ್ಚವೂ ಇಲ್ಲ, ಮತ್ತು ತುಂಬ ಸಮಯ ವ್ಯಯ ಮಾಡುವ ಅಗತ್ಯ ಕೂಡ ಇಲ್ಲ. ಒಂದು ಸೀಮಿತ ವ್ಯವಸ್ಥೆಯ ಒಳಗಡೆ ನಮ್ಮ ಬದುಕಿನ ದಿನನಿತ್ಯದ ಬ್ಯುಸಿ ಅಥವಾ ಜಂಜಾಟದ ನಡುವೆ ಕೂಡ ನಾವು ಆರೋಗ್ಯಕ್ಕೆ ಅಥವಾ ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಲಿಕ್ಕೆ ಸಾಧ್ಯ, ಮತ್ತು ಅದನ್ನು ಡಾಕ್ಟರು ಎಷ್ಟು ಸರಳವಾಗಿ ಹೇಳಿದ್ರು ಅಂತ ಹೇಳಿದ್ರೆ, ಒಂಥರ ವೀಕೆಂಡ್ಗೆ ನಾವು ಒಂದು ರಿಲ್ಯಾಕ್ಸ್ ಅಂತ ನಮ್ಮಲ್ಲಿ ಒಂದು ಕಲ್ಪನೆ ಉಂಟಲ್ಲ, ಈಗ ಆಧುನಿಕ ಕಲ್ಪನೆ. ಸೊ ಅದು ನಾವು ನಮ್ಮ ಮನೆಯಲ್ಲೇ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ಮತ್ತು ಅದರಿಂದಾಗಿ ನಮಗೆ ಯಾವುದೇ ಮುಂದಕ್ಕೆ ಬರುವಂಥ ಆರೋಗ್ಯ ಸಮಸ್ಯೆಯನ್ನು ನಾವು ದೂರ ಮಾಡಲಿಕ್ಕೆ ಅಥವಾ ಅವಾಯ್ಡ್ ಮಾಡಲಿಕ್ಕೆ ಅಥವಾ ಬಾರದೇ ಇರುವ ಹಾಗೆ, ಸಮಸ್ಯೆಗಳು ಬಾರದೇ ಇರುವ ಹಾಗೆ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಒಳ್ಳೆಯ ಕಿವಿ ಮಾತಿನ ಇವತ್ತಿನ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾದ ಡಾಕ್ಟರ್ ಸಂಗೀತಲಕ್ಷ್ಮಿ MJ ಅವರಿಗೆ ನಾನು ಸಮಸ್ತ ಮಹಿಳೆಯರ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಡಾಕ್ಟ್ರೆ. ಎಸ್, ಇವತ್ತಿನ ಈ ಒಂದು ಮಾತುಕತೆಯನ್ನು ನಾನಿಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮಹಿಳಾ ದಿನಾಚರಣೆಯ ಒಂದು ಆಶಯದ ಜೊತೆಗೆ ನಾವು ಮಹಿಳೆಯರ ಆರೋಗ್ಯದ ಕಾಳಜಿ ಬಗ್ಗೆ ಮಾತಾಡಿದ್ದೇವೆ. ಡಾಕ್ಟರ್ ಸಂಗೀತಲಕ್ಷ್ಮಿ ಅವರು ಏನೋಪಾಯ ಯೋಗ ಮತ್ತು ಪ್ರಕೃತಿ ಮಹಾವಿದ್ಯಾಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಲ್ಲಿಯ ಸೀನಿಯರ್ ಮೆಡಿಕಲ್ ಆಫೀಸರ್ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವ ನೆಲೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಮ್ಮ ಮನೆಯಿಂದಲೇ ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಳ್ಳೆಯ ಕಾಳಜಿಯ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಡಾಕ್ಟ್ರೇ.